ತುಳು ಜಾನಪದದಲ್ಲಿ ಪಾಡ್ದನಗಳು ಹೇಗೆ ಮುಖ್ಯವೋ, ಹೇಗೆ ಒಂದು ಮುಖ್ಯ ಪ್ರಕಾರವೋ, ಹಾಗೆಯೇ ಈ ಕವಿತೆಗಳು ಮತ್ತು ಕುಣಿತದ ಹಾಡುಗಳು ಬಹಳ ಪ್ರಮುಖವಾದ ಪ್ರಕಾರ. ಕವಿತೆಗಳು ಅಂದರೆ ಕೆಲಸದ ಹಾಡುಗಳು, ನಾವು ಶ್ರಮಗೀತೆಗಳು ಅಂತ ಹೇಳ್ತೇವೆ. ಕುಣಿತದ ಹಾಡುಗಳು ಕುಣಿಯುವಾಗ ಒಂದು ನಿರ್ದಿಷ್ಟ, ಅದು ಸರಳ ಇರ್ಬೋದು ಅಥವಾ ಸ್ವಲ್ಪ ಹೆಚ್ಚೇ ವೇಷಭೂಷಣ ಇರ್ಬೋದು. ಕಾಟಿ ಕಳಂಜ, ಕರಂಗೋಲು ಅಲ್ಲೆಲ್ಲ ವೇಷ ಸಹಿತ ಒಬ್ಬ ಕಲಾವಿದ ಈ ಆಟಿ ಕಳಂಜ ಪಾಡ್ದನವನ್ನು ಹಾಡನ್ನು ಹಾಡ್ತಾ ಕುಣಿಯುವಂಥದ್ದು. ಕರಂಗೋಲು ಕೂಡ ಹಾಗೆ. ದುಡಿ ಕುಣಿತಗಳು ವಿಶೇಷ ವೇಷಭೂಷಣ ಇಲ್ಲ, ಆದರೂ ಒಂದು ಕುಣಿತಕ್ಕೆ ಅನುಕೂಲವಾಗುವ ಒಂದು ಬಟ್ಟೆಯನ್ನು ತೊಟ್ಟುಕೊಂಡು ದುಡಿಯನ್ನು ಬಾರಿಸಿ ಹಾಡನ್ನು ಹಾಡುವಂಥದ್ದು. ಈಗ ಕವಿತೆಗಳು ಸ್ಥೂಲವಾಗಿ ನಾವು ನಮ್ಮ ಭಾವಗೀತೆಗಳಿಗೆ ಅದನ್ನು ಹೋಲಿಸ್ಬೋದು. ಕವಿತೆಗಳನ್ನು, ಕುಣಿತದ ಹಾಡುಗಳನ್ನು ಕೂಡ ಒಂದು ಬಗೆಯ ಭಾವಗೀತೆಗಳು ಅಂತ. ಆದರೆ ವ್ಯತ್ಯಾಸ ಇರುವುದು ಎಲ್ಲಿ ಅಂತಂದರೆ, ಈ ಕುಣಿತಗಳು ಮತ್ತು ಕೆಲಸದ ಹಾಡುಗಳ ಸಂದರ್ಭ ಏನಿದೆ ಇದು ಬಹಳ ಮುಖ್ಯವಾದದ್ದು. ಈಗ ಈ ಕವಿತೆಗಳನ್ನು ಹಾಡುವಂಥದ್ದು ನೇಜಿ ತೆಗೆಯುವ ಸಂದರ್ಭದಲ್ಲಿ ಅಥವಾ ನೇಜಿ ನೆಡುವ ಸಂದರ್ಭದಲ್ಲಿ ಗದ್ದೆಯಲ್ಲಿ. ಈಗ ಆಟಿಕಳಂಜ, ಕರಂಗೋಲು ಅದಕ್ಕೊಂದು ಆಚರಣಾತ್ಮಕ ಸಂದರ್ಭ ಉಂಟು, ಒಂದು ರಿಚುವಲ್ ಕಾಂಟೆಕ್ಸ್ಟ್ ಉಂಟು. ದುಡಿ ಕುಣಿತಗಳು ಅದು ಕೂಡ ಒಂದು ಕೌಟುಂಬಿಕ ಪರಿಸರದಲ್ಲಿ, ಒಂದು ಮದುವೆಯಂಥ ಸಮಾರಂಭದಲ್ಲಿಯೂ ಕೂಡ ಅದನ್ನು ಆ ನಿರ್ದಿಷ್ಟ ಸಮುದಾಯದವರು ಹಾಡಿ ಕುಣಿತಾರೆ, ದುಡಿ ಕುಣಿತ ಅಂತ. ಈಗ ಮಾದಿರ, ಅದರ ಸಣ್ಣ ಒಂದು ಮಾಂತ್ರಿಕ ಆಶಯ ಉಂಟು. ಚೆನ್ನು ಕುಣಿತ ಅಂದರೆ ಮನೆಯಲ್ಲಿ ಬಂದು ಗ್ರಾಮದಲ್ಲಿ ಸಂಚರಿಸಿ ಹೆಂಗಸರ ತಂಡ ಕುಣಿದು, ಪದ್ಯ ಹೇಳಿ ಕುಣಿದು ಆ ಊರಿಗೆ ಬಂದ ಮಾರಿಯನ್ನು ಓಡಿಸುವ ಒಂದು ಸಣ್ಣ ಆಶಯವು ಕೂಡ ಅಲ್ಲಿ ಉಂಟು. ಆ ಅರ್ಥದಲ್ಲಿ ಕವಿತೆಗಳುಂಟಲ್ಲ, ಬಹಳ ಸೆಕ್ಯುಲರ್ ಆದ ಹಾಡುಗಳು, ಕೆಲಸದ ಸಂದರ್ಭದಲ್ಲಿ ಹಾಡುವಂಥದ್ದು ಅಂತ. ಹಾಗಾಗಿ ನಾವು ಇದರ ಒಂದು ಸ್ವರೂಪವನ್ನು ಸ್ವಲ್ಪ ನೋಡಬೇಕು ನಾವು. ಈ ಕವಿತೆಗಳದ್ದು ನಾನು ಹೇಳಿದೆ, ಗದ್ದೆಯಲ್ಲಿ ನೇಜಿ ತೆಗೆಯುವಾಗ, ನೆಡುವಾಗ ಇದನ್ನು ಹೆಚ್ಚಾಗಿ ಹೆಂಗಸರ ಗುಂಪು ಹಾಡುವಂಥದ್ದು. ಗಂಡಸರು ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಸಂಖ್ಯೆಯ ದೃಷ್ಟಿಯಿಂದ ಹೆಚ್ಚಾಗಿ ಹೆಂಗಸರೇ ಹಾಡುವಂಥದ್ದು. ಅದು ಏಣೇಲು ಬೆಳೆಯ ಹೊತ್ತು, ಅಂದರೆ ಮಳೆಗಾಲದ ಕಾಲ. ಅದು ಒಂದು ಕಡೆ ಗಾಳಿ, ಮಳೆ, ಚಳಿ, ಕೆಸರುಗದ್ದೆಯಲ್ಲಿ ನಿಂತುಕೊಂಡು ಅಥವಾ ಬಗ್ಗಿಕೊಂಡು ನೇಜನ್ನು ತೆಗೆಯುವ ಅಥವಾ ನೆಡುವ ಕೆಲಸದಲ್ಲಿ ತೊಡಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ತಂಡದ ಲೀಡ್ ಸಿಂಗರ್ ಅಂತ ಹೇಳ್ತೇವೆ, ಹಿರಿಯ ಗಾಯಕಿಯೊಬ್ಬಳು ಕವಿತದ ಸೊಲ್ಲನ್ನು ಹಾಡ್ತಾಳೆ. ಅದರಲ್ಲಿ ಪಲ್ಲವಿ 2 ಸಾಲು ಬರ್ತದೆ, 1 ಅಥವಾ 2 ಸಾಲು ಅದನ್ನು ಹಾಡ್ತಾಳೆ. ತಂಡದ ಉಳಿದ ಸದಸ್ಯರು ಅದನ್ನು ಅನುಸರಿಸ್ತಾರೆ. ಅವಳು ಕಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾಳೆ. ಕಥೆ ಅಂತ ದೊಡ್ಡ ಕಥೆ ಏನಿರುವುದಿಲ್ಲ, ಘಟನೆಗಳು, ಸನ್ನಿವೇಶಗಳು. ಉದಾಹರಣೆಗೆ ಆಭರಣಗಳ ಪಟ್ಟಿ ಬರ್ಬೋದು, ತರಕಾರಿಗಳ ಪಟ್ಟಿ ಬರ್ಬೋದು, ಜಾತ್ರೆಗಳ ಬೇರೆ ಬೇರೆ ಊರಿನ ಜಾತ್ರೆಗಳ ಹೆಸರುಗಳು ಬರ್ಬೋದು, ಹೀಗೆ. ಆದರೆ ಉಳಿದವರು ಅದರ ಪಲ್ಲವಿಯನ್ನು ಮಾತ್ರ ಹಾಡುವಂಥದ್ದು. ಈಗ ಓ ಬೇಲೆ ಅಂತ ಹೇಳಿದರೆ ಕೆಲಸದ ಹಾಡೆ, ಕೆಲಸ. ಬೇಲೆ ಅಂದರೆ ಕೆಲಸವೇ. ಅದು ಕೃಷಿಗೆ ಆಳುಗಳನ್ನು ತರುವಂಥದ್ದು, ಘಟ್ಟದ ಮೇಲಿಂದ ಆ ಒಂದು ಕಥೆ ಬರ್ತದೆ. ಓ ಬೇಲೆ ಅಂತ ಎಲ್ಲರೂ ಹಾಡ್ತಾರೆ. ಅವಳು ಆ ಕಥೆ, ಒಬ್ಬ ಘಟ್ಟದ ಮೇಲೆ ಹೋಗಿ ಕೆಲಸದ ಕೃಷಿಗೆ, ಬೇಸಾಯಕ್ಕೆ ಬೇಕಾಗುವ ಹೆಂಗಸರನ್ನು ಅಲ್ಲಿಂದ ಕರ್ಕೊಂಡು ಬರುವ ಇಡೀ ವಿವರಗಳು ಬರ್ತವೆ. ಕೃಷಿಯ ಸಿದ್ಧತೆ, ಬೇಸಾಯದ ಕೆಲಸಗಳ ವಿವರಗಳೆಲ್ಲ ಅದರಲ್ಲಿ ಬರ್ತದೆ. ಅದನ್ನು ಹೇಳುವವಳು ಒಂದು ಕಥೆ ಅಂತ ಇಟ್ಟುಕೊಂಡ್ರೆ ಅದು ಹಿರಿಯ ಗಾಯಕಿ ಅಥವಾ ಸೀನಿಯರ್ ಲೀಡ್ ಸಿಂಗರ್ ಅಂತ ಹೇಳ್ತೇವೆ ನಾವು. ಉಳಿದವರ ಕೆಲಸ ಈ ಪಲ್ಲವಿಯನ್ನು ಓ ಬೇಲೆ ಅಂತ ಅಷ್ಟ ಹಾಡುವಂಥದ್ದು ಮಾತಾಡ್ತಾರೆ. ಟ್ರುವೇಲೆ ಬಾಲೆ ಬಾಲೆ ಪುಲಿಯೆ ಅಂತಿದೆ, ಟ್ರುವೇಲೆ ಬಾಲೆ ಬಾಲೆ ಪುಲಿಯೆ ಅಂತ ಎಲ್ಲರೂ ಹಾಡ್ತಾರೆ. ಅವಳು ಲೀಡ್ ಸಿಂಗರ್ ಕಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಏದ ಬಲ್ಲ ಮಗ ದೂಜಿ ಕೆಮ್ಮೈರ ಅಂತ ಇದ್ದರೆ ಆಗ ಅದನ್ನು ಅವಳು ಮೊದಲು ಹಾಡ್ತಾಳೆ, ಉಳಿದವರು ಅದು ಮಾತ್ರ ಹಾಡುವಂಥದ್ದು.
ಹಾಗೆ ಕೆಲವರು ಹೇಳ್ಬೋದು ಇದರಲ್ಲಿ ಆ ಸುಳ್ಳಿನ ಪುನರಾವರ್ತನೆ ಇದೆ, ಹಾಗಾಗಿ ಇದು ಒಂಥರ ಏಕತಾನತೆಯಿಂದ ಕೂಡಿದ್ದು ಅಂತ. ಹಾಗೆ ನಾವು ಭಾವಿಸಬಾರದು. ಯಾಕಂದರೆ ಒಂದು ನಾವು ಆ ಸಂದರ್ಭವನ್ನು ನೋಡಬೇಕು. ಒಂದೇ ತಂಡ ಹಾಡುವಂಥದ್ದಲ್ಲ, ಬೇರೆ ಬೇರೆಯವರ ಗದ್ದೆಗಳಲ್ಲಿ ಬೇರೆ ಬೇರೆ ತಂಡದವರು ಹಾಡ್ತಾರೆ. ಒಬ್ಬಳೇ ಲೀಡ್ ಸಿಂಗರ್ ಅಲ್ಲ, ಹಿರಿಯ ಗಾಯಕಿಯಲ್ಲ, ಬೇರೆ ಬೇರೆಯವರು ಕೂಡ ಇರ್ತಾರೆ. ಹಾಗಾಗಿ ಸಂದರ್ಭ, ಸನ್ನಿವೇಶ, ಭಾಗವಹಿಸುವ ಸದಸ್ಯರು ಬೇರೆ ಬೇರೆ ಆದಾಗ ಹಾಡು ಬೇರೆ ಬೇರೆ ಆಗುತ್ತದೆ. ಆಗ ಅವರಿಗೆ ಅದೇ ಒಂದು ಸಂತೋಷವನ್ನು ಅದು ಕೊಡ್ತದೆ. ಇಲ್ಲಿ ಗಮನಿಸಬೇಕಾದದ್ದು, ಇದು ನೇಜಿ ತೆಗೆಯುವಾಗ ಅಥವಾ ನೇಜಿ ನೆಡುವಾಗ ಹಾಡುವಂಥದ್ದು ಅಂತಂದರೆ ಮುಖ್ಯವಾಗಿ ಒಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಬೇಸಾಯ, ಒಳ್ಳೆ ಬೆಳೆ ಬರಲಿ ಅಂತ ಹೇಳುವಂಥ ಒಂದು ಫಲವಂತಿಕೆಯ, ಒಂದು ಸಮೃದ್ಧಿಯ ಆಶಯದ ಅನೇಕ ಕವಿತೆಗಳಿವೆ. ಎಲ್ಲ ಅಂತಲ್ಲ. ಈಗ ಎಷ್ಟೋ ಕವಿತೆಗಳಲ್ಲಿ ಮಹಿಳೆಯರ ಕಷ್ಟಗಳು, ಮಹಿಳೆಯರ ಕೆಲಸದ ಭಾರ, ಆಮೇಲೆ ಬಡತನ, ಅನೇಕ ಬಗೆಯ ಕನಸುಗಳು, ಹೀಗೆಲ್ಲ ಇರ್ತದೆ. ವಸ್ತುಗಳು ಬೇರೆ ಬೇರೆ ಇರ್ತದೆ, ಲೌಕಿಕವಾದದ್ದೇ. ಆದರೆ ಒಂದು ನಾನು ಮುಖ್ಯ ಹೇಳಬೇಕಾದ್ರೆ, ಇಡೀ ಕವಿತೆಗಳಲ್ಲಿರುವಂಥದ್ದು ಮಹಿಳಾ ಜಗತ್ತು. ಅದು ಮಹಿಳೆಯರೇ ವಿಶೇಷವಾಗಿ ಕಟ್ಟಿ ಹಾಡಿದ ಮತ್ತು ಮಹಿಳೆಯರೇ ತಮ್ಮ ಭಾವನೆಗಳನ್ನು, ನೋವುಗಳನ್ನು, ಆಸೆಗಳನ್ನು, ಕನಸುಗಳನ್ನು ಹಂಚಿಕೊಂಡ ಹಾಡುಗಳು. ಅದಕ್ಕಾಗಿ ನಾನು ಕವಿತೆಗಳಲ್ಲಿ ಮಹಿಳೆಯರ ಕನಸಿನ ಮೆರವಣಿಗೆ ಅಂತಲೇ ನಾನು ಕರೀತೇನೆ. ಅಲ್ಲಿ ಕನಸುಗಳ ಮೆರವಣಿಗೆ ಇದೆ. ಇನ್ನೊಂದು ಅಂಶ, ಈ ಕವಿತೆಗಳನ್ನು ಕಲಿಯುವ ಒಂದು ಸಂದರ್ಭ ಇರ್ತದೆ. ಈಗ ಹಿರಿಯ ಗಾಯಕಿ ಅದನ್ನು ನಿಯಂತ್ರಿಸುವಂಥದ್ದು. ಯಾವ ಹಾಡು ಹಾಡಬೇಕು, ಎಷ್ಟು ವಿಸ್ತಾರವಾಗಿ ಹಾಡಬೇಕು, ಸಂದರ್ಭಾನುಸಾರವಾಗಿ. ಈಗ ಜಾತ್ರೆಗಳ ಒಂದು ವಿವರ ಹೇಳುವಾಗ ಆ ಜಾತ್ರೆಗಳ ಸ್ಥಳಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು, ಹೆಚ್ಚು ಕೂಡ ಮಾಡ್ಬೋದು. ಆಭರಣಗಳ ಪಟ್ಟಿರುವ ಕವಿತೆಗಳನ್ನು ನೋಡಿದರೆ ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸಂದರ್ಭ ನೋಡಿಕೊಂಡು ಇರುವಂಥದ್ದು ಹಾಡುಗಳು. ಮತ್ತು ಅದನ್ನು ಕಲಿಯುವ ಒಂದು ಅವಕಾಶ ಎಳೆಯ ಪ್ರಾಯದವರಿಗೆ, ಈ ಬೇಸಾಯದ ಕೆಲಸದಲ್ಲಿ ತೊಡಗಿಸಿಕೊಡುವ ಹೊಸ ಸದಸ್ಯರಿಗೆ, ಹುಡುಗಿಯರಿಗೆ, ಹೆಂಗಸರಿಗೆ ಈ ಕವಿತೆಗಳನ್ನು ಹಾಡುವ ಒಂದು ಅವಕಾಶ ಬರ್ತದೆ. ಹಾಗಾಗಿ ಈ ಪುನರಾವರ್ತನೆ ಏನಿದೆ ಅದು ಎರಡು ಕೆಲಸ ಮಾಡ್ತದೆ. ಒಂದು, ಆ ಸಾಲುಗಳನ್ನು ಕೇಳ್ತಾ ಕೇಳ್ತಾ ಹೊಸ ಸಾಲುಗಳನ್ನು ಅದನ್ನು ಕಲಿತಾ ಹೋಗುವಂಥದ್ದು ಒಂದು ಕೇಳಿ. ಎರಡನೇದು, ಹಾಡುವವಳಿಗೆ, ನಾನು ಹೇಳಿದೆ ಹಿರಿಯ ಗಾಯಕಿ ಅಥವಾ ಹಾಡುಗಾರ್ತಿ ಯಾರಿದ್ದಾಳೆ ಅವರಿಗೆ ಅವಳು ಕಥೆಯನ್ನು ನೇಯ್ದುಕೊಂಡು ಹೋಗಬೇಕು. ಹಾಗಾಗಿ ಒಂದು ಪಲ್ಲವಿ ಸಾಲು, ಒಂದೋ ಎರಡೋ ಸಾಲು, ಅದನ್ನು ಉಳಿದವರು ಹಾಡುವಾಗ ಇವಳಿಗೆ ಒಂದು ಬಿಡುವು ಸಿಗ್ತದೆ. ಆ ಬಿಡುವಿನಲ್ಲಿ ಇವಳು ಕಥೆಯನ್ನು ಮುಂದೆ ಹೇಗೆ ತಗೊಂಡು ಹೋಗಬೇಕು, ಯಾವ ಆಭರಣ ಹೆಸರು ತರಬೇಕು, ಯಾವ ಊರಿನ ಹೆಸರು ತರಬೇಕು, ಯಾವ ತರಕಾರಿ ಹೆಸರು ತರಬೇಕು ಅಂತ ಅವಳಿಗೆ ಗೊತ್ತಾಗುತ್ತೆ. ಅದು ನಾನು ಹೇಳೋದಿಷ್ಟು, ಕವಿತೆಗಳು ಅದು ಬೇಸಾಯದ ಸಂದರ್ಭದಲ್ಲಿ ಹಾಡುವುದರಿಂದ ಅದು ಬೇಸಾಯಕ್ಕೆ ಸಂಬಂಧಪಟ್ಟಿದೆ, ಕೆಲಸಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಅದು ಒಂದು ಶ್ರಮ ಸಂಸ್ಕೃತಿಯ ಹಾಡುಗಳು. ಮೂರನೆಯದ್ದು, ಒಟ್ಟು ಹಳ್ಳಿಗಳಲ್ಲಿ, ಈಗ ಉದಾಹರಣೆಗೆ ಈ ನೇಜಿ ನೆಡುವ ಗುಂಪು ಅಂದರೆ ಅಲ್ಲಿ ಬೇರೆ ಬೇರೆ ಎಲ್ಲ ಜಾತಿಯವರು ಇರ್ತಾರೆ. ಬಹುಶಃ ಬ್ರಾಹ್ಮಣರನ್ನು ಬಿಟ್ಟರೆ ಉಳಿದ ಎಲ್ಲ ಶೂದ್ರ, ದಲಿತ ವರ್ಗದ ಎಲ್ಲ ಜಾತಿಯವರು, ಗೌಡ, ನಾಯಕ, ಬಣ್ ಎಲ್ಲ ಜಾತಿಯವರು ಇರ್ತಾರೆ ಅದರಲ್ಲಿ. ಆ ಹೆಣ್ಣು ಮಕ್ಕಳು ಅಲ್ಲಿ ಒಂದು ಗುಂಪಾಗ್ತಾರೆ. ಅಂದರೆ ಸ್ವಲ್ಪ ಕೆಳವರ್ಗದ, ಆರ್ಥಿಕವಾಗಿಯೂ ಕೆಳವರ್ಗದ ಹೆಣ್ಣು ಮಕ್ಕಳು ಒಂದು ಗುಂಪಾಗಿ ತಮ್ಮ ಜಾತಿಗಳನ್ನೆಲ್ಲ ಮರೆತು ಈ ಹಾಡಿನ ಒಂದು ವಿಷಯದ, ವಸ್ತುವಿನ ಅವರು ಒಡೆಯರಾಗ್ತಾರೆ ಅಥವಾ ಅದಕ್ಕೆ ಸಂಬಂಧಪಡ್ತಾರೆ. ಇದು ಬಹಳ ಮುಖ್ಯವಾದ ಮಾತಿದು. ಈಗ ಪಾಡ್ದನಗಳಿಗೆ ಹೋಲಿಸಿದರೆ ಕವಿತೆಗಳ ಕುರಿತಾಗಿ ಬಹಳ ಕೆಲಸ ಆಗಲಿಲ್ಲ ಅಂತಲ್ಲ, ಆಗಿದೆ, ಕಡಿಮೆ. ಈಗ ಪಾಡ್ದನಗಳ ಬಗ್ಗೆ ನಾನು ಹೇಳಿದ್ದೇನೆ. ವಿದೇಶಿ ಮಿಷನರಿಗಳು ಕೆಲಸ ಮಾಡಿದ್ದಾರೆ, ಪಾಶ್ಚಾತ್ಯ ಅಥವಾ ವಿದೇಶಿ ವಿದ್ವಾಂಸರು ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ, ತುಂಬ ಪ್ರಮಾಣ. ಕವಿತೆಗಳಲ್ಲಿ ಅಷ್ಟು ಆಗಲಿಲ್ಲ. ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಒಂದು 50 ವರ್ಷಗಳಿಂದ ಈಚೆಗೆ ಈ ಕವಿತೆಗಳ ಸಂಗ್ರಹ ಅಧ್ಯಯನ ಆಗಿದೆ. ಅದರಲ್ಲಿ ನಾನು ವಿಶೇಷ ಉಲ್ಲೇಖಿಸಬೇಕಾದದ್ದು ಪ್ರೊಫೆಸರ್ ವಿವೇಕ ರೈ ಅವರ ತುಳು ಜನಪದ ಸಾಹಿತ್ಯ ಮತ್ತು ಅದರ ಒಂದು ಅಧ್ಯಾಯ ಕವಿತೆಗಳು. ಬಹುಶಃ ಕವಿತೆಗಳನ್ನು ಅಷ್ಟು ವಿಸ್ತಾರವಾಗಿ, ಶಾಸ್ತ್ರೀಯವಾಗಿ, ವ್ಯವಸ್ಥಿತವಾಗಿ ಮೊದಲ ಬಾರಿಗೆ ಅಧ್ಯಯನ ಮಾಡಿದವರು ಪ್ರೊಫೆಸರ್ ವಿವೇಕ ರೈ ಅವರು. ಮುಖ್ಯ
ಅನೇಕ ಕವಿತೆಗಳನ್ನು ಅವರು ಚರ್ಚೆ ಮಾಡಿದ್ದಾರೆ. ಓಬೇಲಿ ಇರ್ಬೋದು, ಟ್ರುವೇಲಿ ಬಾಲೆ ಬಾಲೆ ಪೊಲಿ ಇರ್ಬೋದು, ಏದ ಬಲ್ಲ ಮಗ ಇರ್ಬೋದು, ಅಥವಾ ದುಡಿ ಕುಣಿತ, ಆಟಿಕಳಂಜ, ಕರ್ಗೋಲು, ಮಾದಿರ, ಹೀಗೆ ಅನೇಕ ಹಾಡುಗಳನ್ನು ಅವರು ಅದರ ಸಂದರ್ಭ ಸಹಿತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನೊಂದು ದುಡಿ ಕುಣಿತಗಳ ಹಾಗೆ ವಿಶೇಷ ಅಧ್ಯಯನ ಮಾಡಿದವರು ಬಾಳೆಪುಣಿ ಎನ್ ಕೊಯ್ರ ಅಂತ ಹೇಳುವವರು. ಇದು ಮುಗೇರರ ದುಡಿ ಕುಣಿತಗಳು, ಸ್ವರೂಪ ಮತ್ತು ಸಂಸ್ಕೃತಿ ಎನ್ನುವ ಒಂದು ಪುಸ್ತಕ, ಕೊಯ್ರ ಎನ್ ಬಾಳೆಪುಣಿ ಅವರದ್ದು. ಇದರಲ್ಲಿ ಮುಖ್ಯವಾಗಿ ಮುಗೇರ ಸಮುದಾಯದ ಕುಣಿತದ ಹಾಡುಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ. ದುಡಿ ಕುಣಿತದ ಹಾಡುಗಳನ್ನು ಅಧ್ಯಯನ ಮಾಡಿದ್ದಾರೆ, ಆ ಜನಾಂಗದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಬಹಳ ಒಳ್ಳೆಯ ಒಂದು ಸಂಗ್ರಹ ಅಂದರೆ ತುಳು ಕವಿತೆಗಳು ಎನ್ನುವಂಥ ಒಂದು ಸಂಗ್ರಹ. ಇದು ಪ್ರೊಫೆಸರ್ ಬಿ ಎ ವಿವೇಕ್ ರೈ ಮತ್ತು ರಾಜಶ್ರೀ ಅಂತ ಅವರು ಸಂಗ್ರಹ ಮಾಡಿ ಕೊಟ್ಟದ್ದು. ತುಳು ಕವಿತೆಗಳನ್ನು ಮತ್ತು ಕನ್ನಡ ಅನುವಾದವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೇ ನಾನು ನೆನಪಿಸಬೇಕಾದ ಇನ್ನೊಂದು ಗ್ರಂಥ ಡಾಕ್ಟರ್ ರಾಜಶ್ರೀ ಅವರ PhD ಥೀಸಿಸ್. ಅದು ಜನಪದ ಕಾವ್ಯಗಳಲ್ಲಿ ಲೋಕದೃಷ್ಟಿಯ ಸ್ವರೂಪ ಅಂತ, ಜನಪದ ಕಾವ್ಯಗಳಲ್ಲಿ ಪ್ರಕಟವಾದ ಲೋಕದೃಷ್ಟಿಯ ಸ್ವರೂಪ ಅಂತ ತುಂಬ ಒಳ್ಳೆಯ ಥೀಸಿಸ್ ಅದು. ಪಾಡ್ದನಗಳು, ಕವಿತೆಗಳಲ್ಲಿ ಪ್ರಕಟವಾದ ಜನಪದರ ದೃಷ್ಟಿಕೋನವನ್ನು ಅವರು ಅಧ್ಯಯನ ಮಾಡಿದ್ದಾರೆ, ಕವಿತೆಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಬಹುಶಃ ಕೆಲವು ಮುಖ್ಯ, ನಾನೆಲ್ಲ ಇಲ್ಲಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ, ಆದರೂ ಕುತೂಹಲಕ್ಕೆ ಕೆಲವು ಕವಿತೆಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ಒಂದು 2-3 ಕವಿತೆಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವ. ಅದೇ ಮಾದರಿಯಲ್ಲಿ ನಾವು ಬೇರೆ ಕೂಡ ಅಧ್ಯಯನ ಮಾಡ್ಬೋದು. ಉದಾಹರಣೆಗೆ ಓಬೇಲೆ ಕವಿತಾ, ಟ್ರುವೇಲೆ ಬಾಲೆ ಬಾಲೆ ಪೊಲಿಯೆ, ದೂಜಿ ಕೆಮ್ಮೈರ, ರಾವು ಕೊರುಂಗೋ ರಾವಂದೇನೆ ದಾನುಬಾ, ಪೊಣ್ಣು ರಾಮಸ್ವಾಮಿ, ಉಲ್ಲೇರಪ್ಪ ಉಲ್ಲೇರು, ಮಾತೆರ್ಲ ಉಲ್ಲೇರು. ನಾನು ಹೇಳುವಾಗಲೇ ಅದಕ್ಕೊಂದು ಲಯ ಕಾಣ್ತೇನೆ ನೋಡಿ. ಏದ ಬಲ್ಲ ಮಗ, ದೂಜಿ ಕೆಮ್ಮೈರ, ಅದಕ್ಕೊಂದು ಲಯದ ಇದು ಉಂಟದು. ಆಮೇಲೆ ಬೇಲಿಯಪ್ಪ ಜಗ್ಗೈ ನೇರಿಯ, ತುಂಬ ಒಳ್ಳೆಯ ಅರ್ಥಪೂರ್ಣವಾದ, ಬಹಳ ಬಹಳ ಏನು ಹೆಣ್ಣು ಮಕ್ಕಳ ಅವರ ಮೇಲಿನ ಒತ್ತಡವನ್ನು, ಅವರ ಶೋಷಣೆಯನ್ನು, ಸಾಮಾಜಿಕ ಏನು ಆ ಹೆಣ್ಣಿನ ಮೇಲೆ ಹೇರುವ ನಿಯಮಗಳನ್ನು ಕುರಿತಾದಂತಹ ಒಂದು ಹಾಡದು. ಹಾಗೆಯೇ ಡಿಂಬಿ ಸಾಲೆ, ಟ್ರುವೇಲೆ ಬಾಲೆ ಬಾಲೆ ಪೊಲಿಯೆ, ಹೀಗೆ ಕವಿತೆಗಳು ಅನೇಕ ಕವಿತೆಗಳುಂಟು. ಕರುರಾಯರು ಕೆಲವು. ಈಗ ಓಬೇಲೆ ಅಂಥದ್ದೆಲ್ಲ ಸುಮಾರು ಒಂದು 100 ಸಾಲುಗಳನ್ನು ದಾಟ್ತದೆ. ಒಂದು ಕಥನ ಕಾವ್ಯ ಅಂತ ಬೇಕಾದರೂ ಹೇಳ್ಬೋದು. ಹೆಚ್ಚಾಗಿ ಕವಿತೆಗಳ ಸಂಖ್ಯೆ ಒಂದು 30-40 ಸಾಲುಗಳು. ಆಮೇಲೆ ಕವಿತೆಗಳಿಗೊಂದು ರಿಚುವಲ್ ಕಾಂಟೆಕ್ಸ್ಟ್ ಅಂತಿಲ್ಲ, ಕೆಲಸದ ಸಂದರ್ಭವೇ ಇರುವಂಥದ್ದು. ಇದು ವಿಶೇಷ ಗಮನಿಸಬೇಕು. ಒಂದು ಆಚರಣಾತ್ಮಕ ಸಂದರ್ಭ ಇಲ್ಲ. ಆಟಿಕಳಂಜ, ಕರ್ಗೋಲು, ಮಾದಿರ, ಚೆನ್ನು ಅದಕ್ಕೆಲ್ಲ ಇರುವ ಹಾಗೆ ಇದಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದನ್ನು ತುಂಬ ಸೆಕ್ಯುಲರ್. ಹಾಗಾಗಿ ಇದು ಹೆಣ್ಣು ಮಕ್ಕಳ ಭಾವನೆಗಳನ್ನು ಹೇಳುತ್ತದೆ ಅಂತ. ನಾನು ಒಂದು ಲೇಖನದಲ್ಲಿ ಅದನ್ನು ವಿಶೇಷ ಚರ್ಚಿಸಿದ್ದೇನೆ ನಾನು. ಅದರಲ್ಲಿ ನಾನು ಇತ್ತೀಚೆಗೆ ಬರೆದ ಒಂದು ಬಹಳ ಲೇಖನ, ಅದು ವಿಸ್ತಾರವಾದ ಲೇಖನ, ಕೆಲಸ ಮತ್ತು ಕುಣಿತದ ಹಾಡುಗಳು, ಹೆಣ್ಣು ಮತ್ತು ನೆಲ, ಕನಸುಗಳ ಮೆರವಣಿಗೆ ಅಂತ ಒಂದು ವಿಸ್ತಾರವಾದ ಲೇಖನ ನಾನು ಬರೆದಿದ್ದೇನೆ. ಅದರಲ್ಲಿ ಬಹುತೇಕ ಮುಖ್ಯ ಕವಿತೆಗಳ ವಿಶ್ಲೇಷಣೆಯನ್ನು ನಾನು ಮಾಡಿದ್ದೇನೆ. ಈಗ ನಾನು ಹೇಳಿದೆ, ಇದರಲ್ಲಿ ಮಹಿಳೆಯರ ಕನಸುಗಳು, ಮಹಿಳೆಯರ ಭಾವನೆಗಳು, ಅವರ ಮನಸ್ಸಿನ ದುಃಖ ದುಮ್ಮಾನ ಇದೆಲ್ಲ ಉಂಟು ಅಂತ ಹೇಳಿದೆ. ಆದರೆ ಗಮನಿಸಬೇಕಾದದ್ದು, ಇದನ್ನು ಹೇಳುವಾಗ ಆಕ್ರೋಶಕ್ಕಿಂತ ಹೆಚ್ಚಾಗಿ ಕೆಲಸದ ನಡುವೆಯೂ ಆ ಹಾಡುಗಳನ್ನು ಹಾಡ್ತಾ ಸಂಭ್ರಮ ಪಡುವ, ಕೆಲಸದ ನೋವನ್ನು ಮರೆಯುವ, ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ಒಂದು ಉದ್ದೇಶವನ್ನು ಅವರು ಹೊಂದಿರುವುದನ್ನು ಕಾಣ್ತೇವೆ ನಾವು. ಹಾಗಾಗಿ ಈಗ ಏದ ಬಲ್ಲ ಮಗ ದೂಜಿ ಕೆಮ್ಮೈರ ಒಂದು ಹಾಡಿದ್ದರೆ ಅದರಲ್ಲಿ ಬರುವುದು ಒಂದು ಹೋರಿಯ ಚಿತ್ರಣ. ಅದು ಒಂದು ಹೋರಿಯ ಚಿತ್ರಣ, ಸುಂದರವಾದ ಬಲಿಷ್ಠವಾದ ಒಂದು ಹೋರಿಯ ಚಿತ್ರಣ.
ನಿಮ್ಮ ಇಡೀ ಕವಿತವನ್ನು ನೋಡಿದರೆ ಅದು ಹೋರಿಗಿಂತ ಹೆಚ್ಚಾಗಿ ಒಂದು ಯುವಕನಿಗೆ ರೂಪಕಾತ್ಮಕವಾಗಿ ಹೇಳುವ ಒಂದು ಹಾಡಾಗಿ ಕಾಣ್ತದೆ. ಪುಣಿಯೆಪೋ ಪುಣ್ಯಬಲ್ಲ ದೂಜಿ ಕೆಮ್ಮೈರ, ಬಡವರ ಕೈ ತಿನ್ನಡ ಮಗ ದೂಜಿ ಕೆಮ್ಮೈರ ಎಲ್ಲ ಅವ್ರು ಹೇಳ್ತಾರೆ ನೋಡಿ, ನೀನು ಬಡವರ ಏನು ಬೆಳೆಯನ್ನು ತಿನ್ನಬೇಡ, ಹುಣಿಯಲ್ಲೇ ಹೋಗು. ವಾಸ್ತವಿಕವಾಗಿ ಇದು ಒಂದು ಊರಿನ ಒಂದು ಯುವಕರ ಏನು ಅತಿ ಉತ್ಸಾಹ ಅಂತ ಹೇಳ್ತೇವಲ್ಲ, ಒಂದು ಥರದ ಏನು ಎಲ್ಲ ನಿಯಮಗಳನ್ನು ಮೀರಿ ಹೋಗುವ ಯುವಕರನ್ನು ಕುರಿತ ಹಾಗೆ ಕಾಣ್ತದೆ. ನಾನು ಸ್ವಲ್ಪ ಮತ್ತೆ ಮುಂದೆ ನಿಮಗೆ ವಿಸ್ತಾರ ಹೇಳ್ತೇನೆ. ಹಾಗಾಗಿ ಈ ಕವಿತೆಗಳನ್ನು ನಾವು ಬರೀ ಹಾಡುಗಳು ಅಂತ, ಸರಳವಾದ ರಚನೆಗಳು, ಬಹಳ ಸರಳ ರಚನೆಗಳು, ಆದರೆ ಅರ್ಥದ ದೃಷ್ಟಿಯಿಂದ, ಆಶಯ ದೃಷ್ಟಿಯಿಂದ ಬಹಳ ಮುಖ್ಯವಾಗ್ತವೆ. ಅದಕ್ಕಾಗಿ ನಾನು ಹೇಳುವುದೇನು ಅಂತಂದರೆ, ನಮ್ಮಲ್ಲಿ ಈಗ ಸ್ತ್ರೀವಾದಿ ಅಧ್ಯಯನಕ್ಕೆ ನಾವು ಸಾಹಿತ್ಯದ ಕೃತಿಗಳನ್ನು ಬಳಸಿಕೊಳ್ತೇವೆ. ನಾವು ಫ್ಯಾಮಿನಿಸ್ಟ್ ಸ್ಟಡೀಸ್ ಅಂತ ಹೇಳ್ತೇವೆ. ಬಹುಶಃ ಈ ಕವಿತೆಗಳಲ್ಲಿ ಮಹಿಳಾ ಸಂವೇದನೆಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಗುರುತಿಸೋಕ್ಕೆ ಸಾಧ್ಯ ಉಂಟು, ಬಹಳ ದೊಡ್ಡ. ಈಗ ನೋಡಿ, ಅಲ್ಲಿ ಅವರು ಕೆಲಸ ನಮ್ಮಲ್ಲಿ ಸಾಮಾನ್ಯ ಹೇಳ್ತಾರೆ, ಹೇಳುವುದನ್ನು ಕೇಳಿದ್ದೇನೆ ನಾನು. ಕವಿತೆ ಹೇಳ್ತಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ, ಕತೆ ಹೇಳ್ತಾರೆ, ಬೇರೆ ಕೆಲಸ ಇಲ್ಲ. ಅಲ್ಲ, ಇದು ಕೆಲಸದ ನಡುವೆ ಮತ್ತು ಕೆಲಸದ ಭಾಗವಾಗಿ ಹೇಳುವುದು ನೋಡಿ ಅವರು, ಕೆಲಸದ ಭಾಗ. ಹಾಗಾಗಿ ಒಂದು ದುಡಿಮೆಯ ಆ ಶ್ರಮವನ್ನು ಮರೆಯುವುದು. ಇನ್ನು ಕವಿತದಂತಹ ರಚನೆಗಳನ್ನು, ಅದರ ಲಯ ನೋಡಿದರೆ ನೀವು, ಅದು ಕೆಲಸದ ವೇಗವನ್ನು ಕೂಡ ಹೆಚ್ಚಿಸ್ತದೆ. ಈಗ ಸಾಲಾಗಿ ನಿಂತುಕೊಂಡು ನೇಜಿ ನೆಡ್ತಾರೆ, ನೇಜಿ ನೆಡೋದು ಒಂದೇ ಥರ ನೆಡ್ತಾ ಬರಬೇಕು, ಹಿಂದೆ ಮುಂದೆ ಆದರೆ ಕಷ್ಟ ಆಗ್ತದೆ. ಆಗ ಈ ಲೀಡ್ ಸಿಂಗರ್ ಏನು ಮಾಡ್ತಾಳೆ, ಎಲ್ಲರೂ ಒಂದೇ ಥರ ನೆಟ್ಟುಕೊಂಡು ಹಿಂದೆ ಬರುವ ಹಾಗೆ, ಅಂದರೆ ಕೆಲಸವನ್ನು ಒಂದೇ ರೀತಿ ಮಾಡುವ ಹಾಗೆ ಮಾಡುವಾಗ ಈ ಹಾಡುಗಳು ತುಂಬ ಸಹಕಾರಿ. ಕೆಲಸಕ್ಕೊಂದು ಲಯವನ್ನು, ಒಂದು ರಿದಮ್ ಅಂತ ಹೇಳ್ತೇವೆ ನಾವು, ಕೆಲಸಕ್ಕೊಂದು ಲಯವನ್ನು ಒದಗಿಸ್ತದೆ ಅದು. ಇದು ಬಹಳ ಬಹಳ ಮುಖ್ಯವಾದ ಮಾತಿದು. ಹಾಗಾಗಿ ದುಡಿಮೆಯ ಸಂದರ್ಭದಲ್ಲಿ ದುಡಿಮೆಯನ್ನು ಮರೆಸುವ ಮತ್ತು ದುಡಿಮೆಯ ವೇಗವನ್ನು ಹೆಚ್ಚಿಸುವ, ಇದರ ಲಾಭ ಭೂಮಿ ನೆಲದ ಒಡೆಯನಿಗೆ ಹೋಗ್ಬೋದು, ಆದರೆ ಒಂದು ಸಂತೋಷ ಉಂಟು ಅವರಿಗೆ, ಸಂತೋಷ ಉಂಟು ಅವರಿಗೆ. ಅದರ ಒಂದು ವೇಳೆ ಆ ನೆಲದಲ್ಲಿ ಒಳ್ಳೆ ಬೆಳೆ ಬಂದರೆ ನಮಗೂ ಸ್ವಲ್ಪ ಸಿಕ್ಕಬಹುದು ಎನ್ನುವ ಒಂದು ಸಂತೋಷ ನೋಡಿ. ಅದು ದುಡಿಮೆಯವರಿಗೆ ಹಾಗೆಲ್ಲ, ಒಳ್ಳೆ ಬೆಳೆ ಬಂದರೆ ದನಿಗಳಿಗೆ ನಮಗೂ ಸ್ವಲ್ಪ ಸಿಗ್ತದೆ ಅಂತ. ಸೊ ಈ ಥರ ಒಂದು ಸಂತೋಷವನ್ನು, ಸುಖವನ್ನು, ಉತ್ಪಾದನೆಯನ್ನು ಹಂಚಿಕೊಳ್ಳುವ ಒಂದು ಮನೋಭಾವ ಕವಿತೆಗಳಲ್ಲಿ ವಿಶೇಷವಾಗಿ ನಾವು ಕಾಣ್ತೇವೆ. ಒಂದು ಎರಡು ಸರಳವಾದ ರಚನೆಗಳನ್ನು ನೋಡುವ ನಾವೀಗ. ಮೊದಲನೆಯದು, ಇಲ್ಲೊಂದು ಹಾಡು ಉಂಟು, ಬಲ್ಲೆ ಸ್ವಾಮಿಯವರ ಬಲ್ಲೆಯೇ ಅಂತ. ತುಂಬ ತುಂಬ ಸರಳವಾದ ಒಂದು ಹಾಡದು. ಪ್ರೀತಿಯ ಒಂದು ರಮ್ಯ ಭಾವವನ್ನು ಕಟ್ಟಿಕೊಡುವಂಥದ್ದು ನೋಡಿ. ಇದು ಹಳ್ಳಿ ಹೆಂಗಸರು, ಅವರಿಗೆ ಅವರದ್ದೇ ಆದ ಒಂದು ಶಿಕ್ಷಣ ಉಂಟು, ಅನಕ್ಷರಸ್ಥರಾದರೂ ಕೂಡ ಕೃಷಿಯ ಬಗ್ಗೆ ತುಂಬ ಜ್ಞಾನ ಉಂಟು ಅವರಿಗೆ, ಬದುಕಿನ ಬಗ್ಗೆ ತುಂಬ ಅನುಭವ ಉಂಟು. ಹಾಗಾಗಿ ಅವರು ಹಾಡುವ ಕವಿತದಲ್ಲಿ ಒಂದು ಬಗೆಯ ರಮ್ಯ ಭಾವ ನೋಡಿ. ಇದನ್ನು ನಾನು ತುಳು ಓದ್ತೇನೆ ಮತ್ತು ಕನ್ನಡ ಓದ್ತೇನೆ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಮಲ್ಲಿಗೆದ ನಡೆಟ್ಟವರ ಬಲ್ಲೆಯೇ, ಇದು ಪಲ್ಲವಿ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ಸಿರಿಮಿಡಿ ಪೂಪೊರ್ಲು ತೂಲೆಯೇ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ಕುಂಕುಮದ ಬೊಟ್ಟೋರ ತೂಲೆಯೇ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ಮೋನೆದ ಐಸಿರ ತೂಲೆಯೇ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ರವಕೆದ ರಂಗಿತೋ ತೂಲೆಯೇ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ಸೀರೆದ ನೆರಿಸರಂಗ ತೂಲೆಯೇ. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ಎನ್ನ ಉಡಲದ ಬಯಕೆಯನ್ನು ತೆರಿಲೆಯೇ. ಉಳಿದದ್ದೆಲ್ಲ ಸೀರೆ ನೋಡಿ ಅಲ್ವಾ, ಕುಂಕುಮ ನೋಡಿ, ಎಷ್ಟು ಬೇಕಾದ್ರೂ ವಿಸ್ತರಿಸ್ಬೋದು. ಬಲ್ಲೆ ಸ್ವಾಮಿಯವರ ಬಲ್ಲೆಯೇ, ತಾನು ತೊಟ್ಟುಕೊಂಡಿರುವ ಅಲಂಕಾರ ಆಭರಣ ಇದೆ ನೋಡಿ ಅಂತ ಕೊನೆಯ ಸಾಲಲ್ಲಿ ಅಷ್ಟು ನೋಡಿದರೆ ಸಾಲದು. ಎನ್ನ ಉಡಲದ ಬಯಕೆಯನ್ನು ತೆರಿಲೆಯೇ. ನೀವು ಬರೇ ನನ್ನ ವೇಷಭೂಷಣ ಆಭರಣಗಳನ್ನು ನೋಡುವುದಲ್ಲ, ನನ್ನ ಅಂತರಂಗದ ಭಾವವನ್ನೊಮ್ಮೆ ನೋಡಿ ಅರ್ಥ ಮಾಡಿಕೊಂಡು ಕೊನೆಯ ಸಾಲಿನಲ್ಲಿ ಇರುವ ಆ ಹೆಣ್ಣಿನ ಬಯಕೆ ಏನಿದೆ. ಇಲ್ಲಿ ಸ್ವಾಮಿ ಅಂದರೆ ಗಂಡಾಗಬಹುದು, ಒಬ್ಬ ನಲ್ಲಾಗಬಹುದು ಅಲ್ವಾ, ಪ್ರಿಯತಮ ಆಗಬಹುದು. ಅವ್ರಿಗೆ ಹೇಳುವುದು,
ನನ್ನ ಒಡಲಿನ ಸಂತೋಷ ನೋಡಿ ಅಂತ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ಮಲ್ಲಿಗೆಯ ಹಾದಿಲಿ ಬಂದು ಬೀಡಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ನನ್ನ ಸಿರಿಮುಡಿ ಹೂವಂದ ನೋಡಿರಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ನನ್ನ ಕುಂಕುಮದ ತಿಲಕವ ನೋಡಿರಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ನನ್ನ ಮೊಗದ ಸಿರಿಯನ್ನು ನೋಡಿರಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ನನ್ನ ರವಿಕೆಯ ರಂಗಿತ ನೋಡಿರಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನೀರಿ ನನ್ನ ಸೀರೆಯ ನಿರಿ ಸರಗ ನೋಡಿರಿ. ಬನ್ನಿ ಸ್ವಾಮಿ ಒಮ್ಮೆ ಬನ್ನಿರಿ ನನ್ನ ಹೃದಯದ ಬಯಕೆಯ ತಿಳಿಯಿರಿ ಅಂತ ಕೊನೆಯ ಸಾಲು ಬಹಳ ಒಂಥರ ಮನೋಜ್ಞವಾದ ಸಾಲು ನೋಡಿ. ಇನ್ನೊಂದು ಇಷ್ಟೇ ಸುಂದರವಾದ ಬಹಳ ಸರಳವಾದ ಆದರೆ ಬಹಳ ರಮ್ಯ ಭಾವ ಇರುವ ಕನ್ನಡದ ಯಾವ ಭಾವಗೀತೆಗೆ ಇದು ಕಡಿಮೆ ಏನಿಲ್ಲ. ಇದೊಂದು ಹಾಡು ನೋಡಿ. ಮಿತ್ತೊಂಜಿ ಬೊಟ್ಟುಡೆ ಪೋನಾಗ ಅಂತ. ಮಿತ್ತೊಂಜೆ ಬೊಟ್ಟುಡೆ ಪೋನಾಗ ದುಗ್ಗಣ್ಣ ಕೊಂಡೆ ಬರ್ಪೆಡ್ಯೆ. ಮಿತ್ತೊಂಜಿ ಬೊಟ್ಟುಡೆ ಪೋನಾಗ ದುಗ್ಗಣ್ಣ ಕೊಂಡೆ ಬರ್ಪೆಡ್ಯೆ. ಬತ್ತೆಂಡಲ ಎಂಕ್ ಚಿಂತೆದ್ದಿ ಕೈಟ್ಟು ಏನನು ಪತ್ತೊಂಡಿ. ಬತ್ತೆಂಡಲ ಎಂಕ್ ಚಿಂತೆದ್ದಿ ಕೈಟ್ಟು ಏನನು ಪತ್ತೊಂಡಿ. ಪತ್ತೆಂಡಲ ಎಂಕ್ ಚಿಂತೆದ್ದಿ ಇಲ್ಲಗ ಏನನು ಲೆತ್ತಿಡ್ಯೆ. ಪತ್ತೆಂಡಲ ಎಂಕ್ ಚಿಂತೆದ್ದಿ ಇಲ್ಲಗ ಏನನು ಲೆತ್ತಿಡ್ಯೆ. ಲೆತ್ತಿಂಡಲ ಎಂಕ್ ಚಿಂತೆದ್ದಿ ಅಡಿಪಿಲ್ಲು ದೊಲೈ ಪೊಗ್ಗಡ್ಯೆ. ಪೊಗ್ಗಡ್ಡೆಲ ಎಂಕ್ ಚಿಂತೆದ್ದಿ ಬಿಸಲೆ ಕೈಲಿ ಪತ್ತಡ್ಯೆ. ಪತ್ತಡ್ಡೆಂಡ ಎಂಕ್ ಚಿಂತೆದ್ದಿ ಒಟ್ಟೊಟ್ಟು ಗುಪ್ಪುಗೋ ಪಂಡೆತ್ತಿ. ಒಂದು ಸರಳವಾದ ರಚನೆ ಹೇಗೆ ಒಂದು ಸಂಬಂಧದ ಕಡೆಗೆ ಹೋಗ್ತದೆ ಅಂತ. ಅದರ ಕನ್ನಡ ಅನುವಾದ ನೋಡಿ. ಮೇಲೊಂದು ಬೆಟ್ಟುವಿನಲ್ಲಿ ಹೋಗುವಾಗ ದುಗ್ಗಣ್ಣ ಕೊಂಡೆ ಬರುವಂತಾದ. ಬಂದ ಆದರೂ ನನಗೆ ಚಿಂತಿಲ್ಲ ಕೈಯಲ್ಲಿ ಎನ್ನನ್ನು ಹಿಡಿದ ಆದರೂ ನನಗೆ ಚಿಂತಿಲ್ಲ ಮನೆಯೊಳಗವನನ್ನು ನನ್ನನ್ನು ಕರೆದ ಆದರೂ ನನಗೆ ಚಿಂತಿಲ್ಲ ಅಡುಗೆ ಮನೆಯೊಳಗೆ ನುಗ್ಗಿಸಿದ ಆದರೂ ನನಗೆ ಚಿಂತಿಲ್ಲ ಮಡಿಕೆಯ ಕೈಲಿ ಹಿಡಿಸಿದ ಆದರೂ ನನಗೆ ಚಿಂತಿಲ್ಲ ಜೊತೆಗಿರುವ ಎಂದನಲ್ಲ. ತುಂಬ ಒಂದು ಅದಮ್ಯವಾದ ಪ್ರೀತಿ, ಒಂದು ಗಂಡು ಹೆಣ್ಣಿನ ಸಂಬಂಧದ ಒಂದು ನಿಷ್ಕಲ್ಮವಶದ ಮನೋಭಾವ, ಇದನ್ನು ನಾವು ನೋಡ್ತಾ. ಇದನ್ನು ಅಂತರಂಗದ ಪ್ರೀತಿ ಅಂತ. ಈಗ ಶ್ರೀಮಂತ ಇರಲಿ ಬಡವ ಇರಲಿ, ಪ್ರೀತಿ, ಮನುಷ್ಯ ಪ್ರೀತಿ ಎನ್ನುವುದು ಇದೆಯಲ್ಲ, ಮನುಷ್ಯ ಪ್ರೀತಿ ಅದು ಸಾರ್ವತ್ರಿಕವಾದದ್ದು ಎನ್ನುವಂಥದ್ದು. ಇದನ್ನು ಎಷ್ಟು ಬೇಕಾದ್ರೂ ವಿಸ್ತರಿಸ್ತಾರೆ ಅಥವಾ ಸಣ್ಣದು ಮಾಡ್ತಾರೆ. ಹಾಗೆ ನೋಡಿ, ಇನ್ನೊಂದು ಹಾಡು ಈ ಅದು ಬಹಳ ಬಹಳ ಪ್ರಸಿದ್ಧವಾದ ಹಾಡದು. ಬೇಲಿ ಹಬ್ಬ ಜಗ್ಗೈನೇರಿಯ ಅಂತ ಇದು ಬಹುಶಃ ಅನೇಕ ದೃಷ್ಟಿಗಳಿಂದ ಬಹಳ ಬಹಳ ಮಹತ್ವವಾದ ಒಂದು ಹಾಡಿದು. ಬೇಲಿ ಹಬ್ಬ ಜಗ್ಗೈನೇರಿಯ ನೋಡಿ. ಇಲ್ಲಿ ಈ ಹಾಡುಗಳ ಮೇಲ್ಪದರದ ಅರ್ಥ ಒಂದು ಊರಿರ್ತದೆ, ಅದಕ್ಕೆ ಒಂದು ಬೇಲಿ ಹಾಕಿರ್ತಾರೆ. ಬೇಲಿ ಅಪ್ಪ ಜಗ್ಗೈನೇರಿಯ, ಒಂದು ಹಾಕಿದ ಬೇಲಿಯನ್ನು ತಗ್ಗಿಸಿದ್ಯಾರು. ಇಲ್ಲಿ ಬೇಲಿ ಅಂದರೆ ಯಾವುದಿರಬಹುದು? ಜಾತಿ ಬೇಲಿ ಇರಬಹುದು, ಅಸಮಾನತೆಯ ಬೇಲಿ ಇರಬಹುದು, ಮಡಿಮೈಲಿಗೆಯ ಬೇಲಿ ಇರಬಹುದು, ಶೋಷಣೆಯ ಬೇಲಿ ಇರಬಹುದು. ಎಷ್ಟು ಶಕ್ತಿ ನೋಡಿ ಆ ಸಾಲಿ. ಬೇಲಿ ಅಪ್ಪ ಜಗ್ಗೈನೇರಿಯ, ಜಗ್ಗೈ ಬೇಲಿನ ಏರೈನೇರಿಯ, ಜಗ್ಗೈ ಬೇಲಿನ ಏರೈನೇರಿಯ, ಏರೈನ ಬೇಲಿನ ಜಗ್ಗೈನೇರಿಯ, ಜಗ್ಗ ಬೈಲಿದ ಜವಣೇರತ್ತ. ಹೆಣ್ಣಿಗೆ ಪ್ರಿಯವಾದ ವಸ್ತುಗಳನ್ನು ಕೊಡ್ತಾರೆ, ಎಲ್ಲ ಬಗೆಯ ಹೂಗಳನ್ನು ಆಭರಣ ತಂದು ಕೊಡ್ತಾರೆ. ಆದರೆ ನೋಡಿ, ಅಲ್ಲೊಂದು ಶಬ್ದ ಬರ್ತದೆ, ವೇಶ್ಯೆ ಅನ್ನೋ ಶಬ್ದ ಬರ್ತದೆ. ಈ ಬಗೆಯ ಕವಿತೆಗಳನ್ನು ನಾವು ನೋಡುವಾಗ ಇದು ಮೇಲ್ನೋಟಕ್ಕೆ ಸರಳವಾದ ರಚನೆಗಳಂತ ಕಂಡರೂ ಕೂಡ ಇದರಲ್ಲಿ ವಿಶೇಷವಾಗಿ ಅನೇಕ ಸಾಮಾಜಿಕವಾದ, ಕೌಟುಂಬಿಕವಾದ ಸಂಬಂಧಗಳು, ಸಂಘರ್ಷಗಳನ್ನು ನಾವು ಕಾಣ್ತೇವೆ. ಅನೇಕ ಪರ ಇಲ್ಲಗ ನೂರೊಂಡೇರಿ ಲೊಪ್ಪದರಾನೆ, 10 ಮಲಂಕನಿ ಪಾಡುಂಡೇರಿ ಲೊಪ್ಪದರಾನೆ, ಬೇರು ಪಾಡು ಬೇರು ಲೊಪ್ಪದರಾನೆ,
ಅಲ್ಕದಲ್ಕ್ ಬೂರು ಬಲು ಲೊಪ್ಪದರಾನೆ ಉಲಾಯಿಪೋದು ಪೆದೈ ಬನ್ನಗ ಲೊಪ್ಪದರಾನೆ ಬಂಜಿನಾಲು ಆಯಲುದಾನೆ ಲೊಪ್ಪದರಾನೆ.